ಕಿಸಿ ಕೊಡು, ಒಂದು ಕಿಸಿ ಕೊಡು. ಕಾರ್ ತಗೊಂಡೋಗೋದು ಬೇಡ. ಅಜಯ್ ರಾವ್ ಕನ್ನಡ ಚಿತ್ರರಂಗ ಕಂಡ ಒಬ್ಬ ಹ್ಯಾಂಡ್ಸಮ್ ನಟ. ಪ್ರೇಮ್ ನಿರ್ದೇಶನದ 2003ರ ಬ್ಲಾಕ್ ಬಸ್ಟರ್ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮೂಲಕ ಸುನೀಲ್ ರಾವ್ ಅವರೊಂದಿಗೆ ಚಿತ್ರರಂಗ ಪ್ರವೇಶ ಮಾಡಿದ್ದು ಇದೇ ಅಜಯ್ ರಾವ್. ಆ ಚಿತ್ರದಲ್ಲಿ ರಮ್ಯಾ ನಾಯಕ ನಟಿಯಾಗಿದ್ದರು. ಈ ಚಿತ್ರ ನಿಜಕ್ಕೂ ಪ್ರೇಮ್ ಅವರ ನಿರ್ದೇಶನದಲ್ಲಿ ಕೂಡಿ ಬಂದಂತಹ ಒಂದು ಬ್ಲಾಕ್ ಬಸ್ಟರ್ ಚಿತ್ರ. ಇದಕ್ಕೆ ಹಲವಾರು ಕಾರಣಗಳಿತ್ತು, ಒಂದು ಮ್ಯೂಸಿಕ್ ಕೂಡ ಕಾರಣವಾಗಿತ್ತು. ಅಜಯ್ ರಾವ್ ಮುಂದೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸುತ್ತಾರೆ. ಹಾಗೆಯೇ ಕೆಲವೊಂದು ಸಿನಿಮಾಗಳು ಕೂಡ ಅವರದು ಫ್ಲಾಪ್ ಆಗಿತ್ತು. 2008ರಲ್ಲಿ ಅವರು ತಾಜ್ ಮಹಲ್ ಚಿತ್ರವನ್ನ ಮಾಡ್ತಾರೆ. ಕೃಷ್ಣ ಲವ್ ಸ್ಟೋರಿ 2010ರಲ್ಲಿ ಬರುತ್ತೆ. ಕೃಷ್ಣನ ಮ್ಯಾರೇಜ್ ಸ್ಟೋರಿ 2011ರಲ್ಲಿ ಬರುತ್ತೆ ಮತ್ತು ಕೃಷ್ಣನಿಲ್ಲ 2015ರಲ್ಲಿ ಬರುತ್ತೆ. ಹೀಗೆ ಇಷ್ಟೆಲ್ಲ ಚಿತ್ರಗಳ ಜೊತೆಗೆ ಇನ್ನೂ ಕೆಲವು ಚಿತ್ರಗಳನ್ನ ಅವರು ಮಾಡಿದ್ರು. ಕೃಷ್ಣನಿಲ್ಲ 2015ರೊಂದಿಗೆ ಅವರು ತಮ್ಮ ಹೋಮ್ ಬ್ಯಾನರ್ ನಲ್ಲಿ ಶ್ರೀಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಷನ್ ಅನ್ನ ಪ್ರಾರಂಭಿಸುತ್ತಾರೆ. ಈ ಮೂಲಕ ಅವರು ನಿರ್ಮಾಪಕರಾಗಿಯೂ ಕೂಡ ಚಿತ್ರರಂಗಕ್ಕೆ ಈ ಮೂಲಕ ಪಾದಾರ್ಪಣೆ ಮಾಡಿದ್ರು. ಹೀಗೆ ಹಲವಾರು ಸಿನಿಮಾಗಳ ಹೆಸರು ಕೃಷ್ಣ ಇಂದ ಪ್ರಾರಂಭವಾಗಿದ್ದ ಕಾರಣ ಅವರನ್ನ ಎಷ್ಟೋ ಜನ ಕೃಷ್ಣ ಅಜಯ್ ರಾವ್ ಎಂದೇ ಕರೆಯಲು ಪ್ರಾರಂಭಿಸುತ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಸಿನಿಮಾಗಳೇ ಬರಲಿಲ್ಲ. ನಿಜ ಹೇಳಬೇಕಂದ್ರೆ ಕನ್ನಡ ಚಿತ್ರರಂಗ ಅವರನ್ನ ಮರೆತೇ ಹೋಗಿತ್ತು. ಇದೇ ಕಾರಣ ಸ್ವತಃ ಅವರು 2024ರಲ್ಲಿ ಯುದ್ಧಕಾಂಡ ಅನ್ನೋ ಸಿನಿಮಾಕ್ಕೆ ಕೈ ಹಾಕ್ತಾರೆ. ನಿರ್ಮಾಣ ಕೂಡ ಮಾಡಲು ಮುಂದಾಗ್ತಾರೆ. ಕೃಷ್ಣನೀಲ ಬಳಿಕ ಅಜಯ್ ರಾವ್ ಶ್ರೀಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಷನ್ ಲಾಂಛನದಲ್ಲಿ ಯುದ್ಧಕಾಂಡ ಸಿನಿಮಾಕ್ಕೆ ತಾವೇ ದುಡ್ಡು ಹಾಕಿ ಸಿನಿಮಾವನ್ನ ಹಾಗೋ ಹೀಗೋ ಪ್ರಾರಂಭ ಮಾಡ್ತಾರೆ. ಸುಮಾರು 80% ಸಿನಿಮಾ ಶೂಟ್ ಕೂಡ ಆಗಿ ಹೋಗಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಹಣದ ಅಭಾವ ಇದ್ದ ಕಾರಣ ಶೂಟಿಂಗ್ ಅನ್ನ ಸ್ಟಾಪ್ ಮಾಡಬೇಕಾಗಿತ್ತು. ಮತ್ತೆ ಶೂಟಿಂಗ್ ಮಾಡಬೇಕೆಂದು ನಿರ್ಧಾರ ಮಾಡಿ ತಾವು ಬಳಸುತ್ತಿದ್ದ BMW ಕಾರು ಅಂದ್ರೆ ಅವರ ಮಗಳ ನೆಚ್ಚಿನ BMW ಕಾರನ್ನ ಮಾರಲು ಮುಂದಾಗಿದ್ರು. ಆದ್ರೆ ಆ ಪುಟ್ಟ ಮಗುವಿಗೆ ಅದೆಲ್ಲ ಹೇಗೆ ಗೊತ್ತಾಗಬೇಕು ಹೇಳಿ. ಅದು ಏಪ್ರಿಲ್ 6ನೇ ತಾರೀಕು 2000. ಅಜಯ್ ರಾವ್ ಜೀವನದಲ್ಲಿ ತಾವೆಂದು ಮುಂದೊಂದು ದಿನ ಇಂತಹ ದಿನಾನು ನಾನು ಕಾಣ್ತೀನಾ ಅಂತ ಅಂದುಕೊಂಡಿರಲಿಲ್ಲವಂತೆ. ಅಜಯ್ ರಾವ್ ತಮ್ಮ ಮಗಳಿಗೆ ಯುದ್ಧಕಾಂಡ ಸಿನಿಮಾ ಮಾಡುತ್ತಿರುವ ಬಗ್ಗೆನೂ ಕೂಡ ಹೇಳಿಕೊಂಡಿದ್ದರು. ಆದ್ರೆ ಹಣದ ಅಭಾವದಿಂದ ಸಿನಿಮಾಗಾಗಿ ತಮ್ಮ ಅಚ್ಚುಮೆಚ್ಚಿನ ಕಾರನ್ನೇ ಅವರು ಮಾರಾಟ ಮಾಡಿದ್ದರು. ಆದ್ರೆ ಆ ಪುಟ್ಟ ಮಗು ಚರಿಷ್ಮಾಗೆ ಇದೆಲ್ಲ ಹೇಗೆ ಗೊತ್ತಾಗಬೇಕು ಹೇಳಿ. ಸಿನಿಮಾ ಅಂದ್ರೆ ಅವಳ ಮಟ್ಟಿಗೆ ಒಂದು ದೊಡ್ಡ ಪರದೆ ಮೇಲೆ ನೋಡುವಂತಹ ಚಿತ್ರ ಅಂತ ಅಂದುಕೊಂಡಿದ್ದರು ಅಷ್ಟೇ. ಆದ್ರೆ ಆ ಚಿತ್ರ ನಿರ್ಮಾಣ ಮಾಡಲು ಏನೆಲ್ಲ ಕಷ್ಟಗಳನ್ನ ಪಡಬೇಕಾಗುತ್ತೋ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಯಾವಾಗ ಅಜಯ್ ರಾವ್ ತಮ್ಮ BMW ಕಾರನ್ನ ಮಾರಿದ್ರೋ ಅದನ್ನ ತೆಗೆದುಕೊಂಡು ಹೋಗಲು ಸಹಜವಾಗಿ ದುಡ್ಡು ಕೊಟ್ಟಂತಹ ಮಾಲೀಕರು ಬಂದಿದ್ರು. ಕಾರು ಮಾರಾಟ ಬಳಿಕ ಅಜಯ್ ರಾವ್ ಮಗಳು ಚರಿಷ್ಮಾ ಕಾರು ಮುಂದೆ ನಿಂತು ಮಾರಾಟ ಮಾಡುವುದು ಬೇಡ, ನನ್ನ ಕಾರು ನನಗೆ ಬೇಕು, ಈ ಕಾರು ನಾನು ಯಾರಿಗೂ ಕೊಡುವುದಿಲ್ಲ ಅಂತ ಹಠ ಮಾಡಿದ್ದಾಳೆ. ಕಿಸಿ ಕೊಡು, ಒಂದು ಕಿಸಿ ಕೊಡು. ಕಾರ್ ತಗೊಂಡೋಗೋದು ಬೇಡ. ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್, ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರು. ನೀನು ದುಡ್ಡಿಸ್ಕೊಂಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಶೇಕ್ ಮಾಡ್ದಲ್ಲ ಅವರಿಗೆ. ನಿನ್ನ ಫೇವ್ರೆಟ್ ಕಾರಾ? ಯಾಕಂದ ಸಾರಿ ಅಮ್ಮ, ಇನ್ನೊಂದು ಹೊಸ ತರೋಣ ಬಿಡು. ಚಿಕ್ಕ ಮಕ್ಕಳು ಯಾವಾಗಲೂ ಹಾಗೆ ಅಲ್ವೇ ಸ್ನೇಹಿತರೆ. ಅವ್ರಿಗೆ ಸಿಕ್ಕಂತಹ ವಸ್ತುವನ್ನ ಯಾರಾದರೂ ನೀವು ಹೋಗಿ ಕೇಳಿದ್ರೆ ಅವರು ಹಠ ಮಾಡೋದು ಸಹಜನೇ. ಅದೇ ರೀತಿ ಚರಿಷ್ಮಾ ಅಂದ್ರೆ ಅಜಯ್ ರಾವ್ ಮಗಳು ಕೂಡ ಹಠ ಮಾಡಿದ್ದಾಳೆ. ಕಾರನ್ನು ತೆಗೆದುಕೊಂಡು ಹೋಗಲು ಬಂದಂತಹ ಆ ವ್ಯಕ್ತಿಯೂ ಕೂಡ ಅವಳ ಕಣ್ಣೀರನ್ನು ನೋಡಿ ಅವರು ಕೂಡ ಕಣ್ಣೀರು ಹಾಕಿದ್ದರು. ಆದರೆ ಏನು ಮಾಡೋದು, ತಂದೆಗೆ ದುಡ್ಡಿನ ಅವಶ್ಯಕತೆ. ಅಪ್ಪ ಅಜಯ್ ರಾವ್ ಎಷ್ಟು ಸಮಾಧಾನ ಮಾಡಿದರೂ ಚರಿಷ್ಮಾ ಅಳು ಮಾತ್ರ ನಿಲ್ಲುವುದೇ ಇಲ್ಲ. ಈ ವಿಡಿಯೋ ನಿಜಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿ ಹೋಗಿತ್ತು. ಈ ವೈರಲ್ ಆದ ವಿಡಿಯೋದಲ್ಲಿ ಕಾರು ತೆಗೆದುಕೊಂಡು ಹೋಗಲು ಬಂದಂತಹ ವ್ಯಕ್ತಿಗೆ ಆ ಚಿಕ್ಕ ಹುಡುಗಿ ಚರಿಷ್ಮಾ, ಅಂಕಲ್ ಈ ಕಾರನ್ನ ತೆಗೆದುಕೊಂಡು ಹೋಗಬೇಡಿ, ಬೇಕಾದ್ರೆ ನನ್ನದೊಂದು ಚಿಕ್ಕದೊಂದು ಮನೆಯಲ್ಲಿ ಕಾರಿದೆ, ಆ ಕಾರನ್ನ ತೆಗೆದುಕೊಂಡು ಹೋಗಿ, ಇದು ನಮ್ಮ ಅಪ್ಪನ ಕಾರು, ಈ ಕಾರಲ್ಲಿ ನಾನು ನನ್ನ ಅಪ್ಪನ ಜೊತೆ ಮತ್ತು ನನ್ನ ತಾಯಿಯ ಜೊತೆ ಪಿಕ್ನಿಕ್ ಹೋಗ್ತೀನಿ, ಮಾಲುಗಳಿಗೆ ಹೋಗ್ತೀನಿ, ಸಿನಿಮಾ ನೋಡಲು ಹೋಗ್ತೀನಿ, ನಮ್ಮ ಊರಿಗೂ ಕೂಡ ಹೋಗ್ತೀನಿ, ದಯವಿಟ್ಟು ಈ ಕಾರನ್ನ ಬಿಟ್ಬಿಡಿ, ನನ್ನ ಈ ಆಟಿಕೆ ಕಾರನ್ನ ಬೇಕಾದ್ರೆ ತೆಗೆದುಕೊಂಡು ಹೋಗಿ ಅಂತ ಹಠ ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ಕರಿಷ್ಮಾ ಆ ಕಾರನ್ನ ತಬ್ಬಿಕೊಂಡು ಕಣ್ಣೀರು ಕೂಡ ಹಾಕಿದ್ದಾಳೆ.
ಕಿಸಿ ಕೊಡು, ಒಂದು ಕಿಸಿ ಕೊಡು. ಕಾರ್ ತಗೊಂಡೋಗೋದು ಬೇಡ. ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್, ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರು. ನೀನು ದುಡ್ಡು ಇಸ್ಕೊಂಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಶೇಕ್ ಮಾಡ್ದಲ್ಲ ಅವರಿಗೆ. ನಿನ್ನ ಫೇವ್ರೆಟ್ ಕಾರಾ? ಯಾಕಂದ ಸಾರಿ ಅಮ್ಮ, ಇನ್ನೊಂದು ಹೊಸ ತರೋಣ ಬಿಡು. ಹೌದು ಹೌದು ಸ್ನೇಹಿತರೆ, ನೋಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಈ ವಿಡಿಯೋ ನೋಡಿ ಆ ಹುಡುಗಿಯ ಜೊತೆ ಕಣ್ಣೀರು ಹಾಕಿದ್ದರು. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟಗಳು ಬಂದೇ ಬರುತ್ತವೆ ಅನ್ನುವುದಕ್ಕೆ ಅಜಯ್ ರಾವ್ ಕೂಡ ಒಂದು ದೊಡ್ಡ ಉದಾಹರಣೆ ಅಂತಾನೆ ಹೇಳಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಷ್ಟವಾದ್ರೆ ಮಾತ್ರ ಬೇರೆಯವ್ರ ಜೊತೆ ಶೇರ್ ಮಾಡಿ. ಕಿಸಿ ಕೊಡು, ಒಂದು ಕಿಸಿ ಕೊಡು. ಕಾರ್ ತಗೊಂಡೋಗೋದು ಬೇಡ. ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್, ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರು. ನೀನು ದುಡ್ಡು ಇಸ್ಕೊಂಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಶೇಕ್ ಮಾಡ್ದಲ್ಲ ಅವರಿಗೆ. ನಿನ್ನ ಫೇವ್ರೆಟ್ ಕಾರಾ? ಯಾಕಂದ ಸಾರಿ ಅಮ್ಮ, ಇನ್ನೊಂದು ಹೊಸ ತರೋಣ ಬಿಡು.